ರಕ್ಷಕರು, ಅವರೆಮ್ಮ ಪಾಲಕರು. ಯೇಸುವು ನಮ್ಮಯ ರಕ್ಷಕರು, ಅವರೆಮ್ಮ ಪಾಲಕರು. ನಮ್ಮ ಭಕ್ತಿಯ ಪ್ರಾರ್ಥನೆಯ ಆಲಿಪರು, ಸುಖ ಶಾಂತಿಯಲ್ಲಿಡುವರು. ನಮ್ಮ ಬಾಳಲು ಹರಸುವರು. ಬನ್ನಿರಿ ಸಹೋದರರೇ, ಒಂದು ಗೂಡೋಣ, ಒಟ್ಟು ಸೇರೋಣ, ಸೇರಿ ಪೂಜೆಯ ಅರ್ಪಿಸೋಣ, ದೇವ ವಾಕ್ಯವ ಆಲಿಸೋಣ, ದೇವ ಧ್ಯಾನವ ಮಾಡೋಣ, ದೇವ ಧ್ಯಾನವ ಮಾಡೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪರಮ ಪೂಜ್ಯ ಬಿಷಪ್ ಸ್ವಾಮಿಯವರೇ, ಪೂಜ್ಯ ಗುರುಗಳೇ, ಪೂಜ್ಯ ಕನ್ಯಾಸ್ತ್ರೀಯರೇ ಹಾಗೂ ಸೋದರ ಸೋದರಿಯರೇ, ಮುದ್ದಿನ ಮಕ್ಕಳೇ, ಅತ್ಯಂತ ಸಂತೋಷ ಮತ್ತು ಅಭಿಮಾನದಿಂದ ನಾವಿಲ್ಲಿ ಸೇರಿದ್ದೇವೆ. ಈ ಸಾಯಾಹ್ನದಲ್ಲಿ ನಮ್ಮ ಮತ್ತು ಪ್ರಪಂಚದ ರಕ್ಷಣೆಗೋಸ್ಕರ ಈ ಬಲಿಪೂಜೆಯನ್ನು ಯೇಸು ಸ್ವಾಮಿಯವರ ಮೂಲಕ ಪಿತನಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಈ ಅಳ್ತಾರದ ಮೇಲೆ ಪಿತನಾದ ದೇವರು ತನ್ನ ಪುತ್ರರನ್ನು ಅರ್ಪಿಸಿ ನಮ್ಮ ಪಾಪಕ್ಕೆ ಪರಿಹಾರವಾಗಿ ಅವರು ಬಲಿಯಾಗಿ ಅರ್ಪಿಸ್ತಾರೆ. ಈ ಬಲಿಯ ಪೂಜೆಯಲ್ಲಿ ಯೇಸು ಸ್ವಾಮಿಯವರು ಸೇರಿಕೊಂಡು ನಮ್ಮನ್ನೇ ನಾವು ಅರ್ಪಿಸೋಣ, ನಮ್ಮ ಜೀವನವನ್ನು ಅರ್ಪಿಸೋಣ. ವೈಯಕ್ತಿಕವಾದ ನಮ್ಮ ಜೀವನ, ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನೆರೆಕರೆಯವರು, ನಮ್ಮ ಊರು, ಈ ಚರ್ಚು, ನಾವೇ ಸೇರಿದ ಎಲ್ಲರೂ ದೇವರಿಗೆ ಅರ್ಪಿಸೋಣ. ಕಾಣಿಕೆಯನ್ನು ದೇವರು ಸಿಕ್ಕಬೇಕಿದ್ರೆ ನಾವು ಓದಿದೆವು, ನೀತಿವಂತರಾಗಿರಬೇಕು, ಶುದ್ಧರಾಗಿರಬೇಕು. ನಮ್ಮ ಜೀವನದಲ್ಲಿ ಕಳೆದೆಯ ಬಲಿಪೂಜೆಗೆ ಅಂತ ಈಗ ನಿಲ್ಲುವಾಗ ಕಾಯ ವಾಚ ಕರ್ಮಣ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಏನಾದರೂ ಲೋಪದೋಷಗಳು ಬಂದರೆ ದೇವರೇ ಕ್ಷಮಿಸಿ ಎಂದು ಮೌನವಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸೋದರ ಸೋದರಿಯರೇ ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸೋದರ ಸೋದರರೇ ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಿಮಗೆ ದಯೆ ತೋರಿಸಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಸರ್ವಶಕ್ತ ದೇವರೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಯಾತನೆ ಮತ್ತು ಪುನರುತ್ಥಾನದ ಮೂಲಕ ನಮ್ಮ ಆತ್ಮೋದ್ಧಾರ ಕಾರ್ಯವನ್ನು ಪರಿಪೂರ್ಣಗೊಳಿಸಿದಿರಿ. ಅವರು ಮರಣ ಮತ್ತು ಪುನರುತ್ಥಾನವನ್ನು ಈಗ ಬಲಿಪೂಜೆಯ ಸಂಸ್ಕಾರದಲ್ಲಿ ಭಕ್ತಿ ವಿಶ್ವಾಸದಿಂದ ಸ್ಮರಿಸುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ನಿಮ್ಮ ರಕ್ಷಣಾ ಫಲಗಳನ್ನು ಹೆಚ್ಚು ಹೆಚ್ಚಾಗಿ ಅನುಭವಿಸಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದೆನು. ಅದೇನೆಂದರೆ, ಪ್ರಭು ಯೇಸು ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ಇದನ್ನು ನನ್ನ ಸ್ಮರಣೆಗೆ ಮಾಡಿ ಎಂದರು. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ, ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು. ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ. ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ. ಪ್ರತಿಯೊಬ್ಬನು ಮೊಟ್ಟ ಮೊದಲು ತನ್ನನ್ನು ಪರಿಶೋಧಿಸಿಕೊಂಡು ಅನಂತರ ರೊಟ್ಟಿಯನ್ನು ಭುಜಿಸಲಿ ಮತ್ತು ಆ ಪಾತ್ರೆಯಿಂದ ಪಾನ ಮಾಡಲಿ. ಏಕೆಂದರೆ ಅದು ಪ್ರಭುವಿನ ಶರೀರವೆಂದು ಪರಿಗ್ರಹಿಸದೆ ಭುಜಿಸಿ ಪಾನ ಮಾಡುವಾತನು ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರಮಾಡಿಕೊಳ್ಳುವುದಕ್ಕಾಗಿಯೇ ತಿನ್ನುತ್ತಾನೆ ಮತ್ತು ಕುಡಿಯುತ್ತಾನೆ. ನಿಮ್ಮಲ್ಲಿ ಅನೇಕರು ಈ ಕಾರಣದಿಂದಲೇ ದುರ್ಬಲರೂ ಅಸ್ವಸ್ಥರೂ ಆಗಿದ್ದೀರಿ ಮತ್ತು ಎಷ್ಟೋ ಮಂದಿ ಸತ್ತಿದ್ದಾರೆ. ದೇವರ ವಾಕ್ಯವಿದು. ಪರಿಹರಿಸಿ ಶುದ್ಧಗೊಳಿಸೆನ್ನನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡೀ. ಕರುಣಿಸೆನ್ನನು, ಕರುಣಾನಿಧಿ
ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವ ನೀಡುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವನು ನರಪುತ್ರನೇ. ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದರು. ಆಗ ಜನರು, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳಿಸಿದಾತನನ್ನು ನೀವು ವಿಶ್ವಾಸಿಸಬೇಕು, ಇದೇ ಅವರು ಮೆಚ್ಚುವ ಕಾರ್ಯ. ಅದಕ್ಕೆ ಆ ಜನರು, ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸ ಇಡುವಂತೆ ನೀವು ಏನು ಮಾಡುವಿರಿ? ಯಾವ ಕಾರ್ಯಸೂಚಕವನ್ನು ತೋರಿಸುವಿರಿ? ನಮ್ಮ ಪೂರ್ವಜರಿಗೆ ಮರುಭೂಮಿಯಲ್ಲಿ ತಿನ್ನಲು ಮನ್ನ ಸಿಕ್ಕಿತು, ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟೆ ದೊರಕಿತು ಎಂದು. ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವರು ನನ್ನ ಪಿತನೇ. ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಸಜೀವವನ್ನು ಕೊಡುವವನು ದೇವರ ಕೊಡುವ ರೊಟ್ಟಿ ಎಂದು ಹೇಳಿದರು. ಅದಕ್ಕೆ ಆ ಜನರು, ಅಂಥ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು. ಆಗ ಯೇಸು, ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿ ಬರುವವನಿಗೆ ಹಸಿವೆ ಇರದು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹ ಇರದು. ಜೀವದಾಯಕ ರೊಟ್ಟಿ ನಾನೇ. ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮನ್ನ ತಿಂದರು, ಆದರೂ ಸಾವಿಗೆ ತುತ್ತಾದರು. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೂ ಆಗಲ್ಲ. ಇದನ್ನು ತಿನ್ನುವ ಯಾರಿಗೂ ಸಾವೆಂಬುದೇ ಇಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕೆ ಆ ಯೆಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಕೊಡಲಾದರೂ ಹೇಗೆ ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳಿಸಿಕೊಟ್ಟುವವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರೂ ಸಾವಿಗೆ ತುತ್ತಾದರು, ಇದು ಆಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪರಮ ಪೂಜ್ಯ ಬಿಷಪ್ ಸ್ವಾಮಿಯವರೇ, ಪೂಜ್ಯ ಗುರುಗಳೇ, ಪೂಜ್ಯ ಕನ್ಯಾಶ್ರೀಯರೇ ಹಾಗೂ ಸೋದರ ಸೋದರಿಯರೇ, ಮುದ್ದಿನ ಮಕ್ಕಳೇ, ಈ ಬಲಿಪೂಜೆ ಸಂದರ್ಭದಲ್ಲಿ ನಿಮಗೆ ಧ್ಯಾನ ವಿಷಯವಾಗಿ ಕೊಡುವಂಥ ವಿಚಾರ ಬಲಿಪೂಜೆ, ದಿವ್ಯ ಬಲಿಪೂಜೆ ಕುರಿತು ಮಾತ್ರ. ಬಲಿಪೂಜೆಯ ಕುರಿತು, ಬಲಿಪೂಜೆ ಏನು, ಅದರ ಮೂಲಕ ನಮಗೆ ದೊರಕುವ ಸೌಭಾಗ್ಯವೇನು, ಅದನ್ನು ಯಾವ ರೀತಿಯಲ್ಲಿ ನಾವು ಸ್ವೀಕರಿಸಬೇಕು ಎಂಬ ವಿಚಾರದ ಕುರಿತು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಪ್ರವಚನ ಪ್ರಾರಂಭಿಸುವಾಗ ನಾನು ಧರ್ಮಸಭೆ, ಕಥೋಲಿಕ ಧರ್ಮಸಭೆ ಚರಿತ್ರೆಯಲ್ಲಿ ನಡೆದಂಥ
ಅತ್ಯಂತ ದೊಡ್ಡ ಪರಮಪ್ರಸಾದದ ಪವಾಡ, ಯೂಕರಿಸ್ಟಿಕ್ ಮಿರಕಲ್, ದ ಗ್ರೇಟೆಸ್ಟ್ ಯೂಕರಿಸ್ಟಿಕ್ ಮಿರಕಲ್ that happened in the history of the Catholic Church. That happened in the 8th century. ಕ್ರಿಸ್ತ ಶಕ 750ರಲ್ಲಿ ನಡೆದಂಥ ಒಂದು ಘಟನೆ, ಪವಾಡ. ಅದು ಇಟಲಿ ಪ್ರದೇಶದ ಇಟಲಿ ದೇಶದ ಲಂಜಾನೋ ಎಂಬ ಪುಟ್ಟ ಗ್ರಾಮದಲ್ಲಿ 12 ಶತಕ ಹಿಂದೆ, 1200 ವರ್ಷಗಳ ಹಿಂದೆ ನಡೆದಂಥದ್ದು. ಏನಂತ ಹೇಳಿದ್ರೆ, ಒಂದು ಆಶ್ರಮದಲ್ಲಿ ಒಬ್ಬರು ಸನ್ಯಾಸ ವೈದಿಕ ಗುರುಗಳು ಪೂಜೆ ಅರ್ಪಿಸ್ತಾ ಇದ್ದಾರೆ. ಅವರು ದೊಡ್ಡ ವಿದ್ವಾಂಸರು, ಗ್ರೇಟ್ ಸ್ಕಾಲರ್, ಬಟ್ ಹಿ ಡಿಡ್ ನಾಟ್ ಬಿಲೀವ್ ಇನ್ ದ ರಿಯಲ್ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಯೂಕರಿಸ್ಟ್. ಅಂದರೆ ಈ ಪರಮಪ್ರಸಾದದಲ್ಲಿ ಯೇಸು ಸ್ವಾಮಿಯವರು ನಿಜವಾದ ಸನ್ನಿಹಿತರಾಗಿದ್ದಾರೆ ಎಂಬುದನ್ನು ನಂಬಿರಲಿಲ್ಲ. ಆದರೆ ಅಂಡರ್ ಒಬೀಡಿಯನ್ಸ್, ಏನು ವಿಧೇಯತೆ ಇದೆ ಅದನ್ನು ಧರ್ಮಸಭೆ ಕಟ್ಟಳೆ ಅನುಸಾರವಾಗಿ ಅವರು ಅರ್ಪಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ವ್ಯಾಟಿಕನ್ II ಅದರ ಹಿಂದಿನ ಕಾಲದಲ್ಲಿ ಬಲಿಪೂಜೆಯನ್ನು ಅಲ್ತಾರೆಗೆ ತಿರುಗಿಕೊಂಡು ಮಾಡ್ತಿದ್ರು ಗುರುಗಳು. ಆ ಕಡೆ ತಿರುಗಿಕೊಂಡು, ತುಂಬ ಹಿರಿಯರಿಗೆಲ್ಲ ನೆನಪಿರ್ಬೋದು, ತಿರುಗಿಕೊಂಡು ಡಾಮಿನೋಸ್ ಒಬಿಸ್ಕು ಹೇಳೋದು. ಆಗ ರೀತಿ ಇತ್ತು. ಈ ಗುರುಗಳು ನಂಬಿಕೆ ಇಲ್ಲಾದರೂ ಈ ಬಲಿಪೂಜೆಯನ್ನು ಯಥಾವಿತಾಗಿ ಅರ್ಪಿಸ್ತಿರುವಾಗ ಒಂದು ಘಟನೆ ಆಯಿತು. ಏನು ಗೊತ್ತಾ? ಈ ರೊಟ್ಟಿಯನ್ನು ತೆಗೆದುಕೊಂಡು, ಹೋಸ್ಟ್ ತೆಗೆದುಕೊಂಡು, ಇದು ನನ್ನ ಶರೀರ, ನೀವೆಲ್ಲರೂ ತೆಗೆದುಕೊಂಡು ಇದನ್ನು ಭುಜಿಸಿರಿ ಎಂದು ಹೇಳುವಾಗ ಈ ರೊಟ್ಟಿಯು ಒಂದು ತುಂಡು ಹಸಿ ಮಾಂಸವಾಗಿ ಪರಿವರ್ತನೆ ಆಯಿತು. ರಕ್ತ ಸುರಿಯುವಂಥ ಮಾಂಸದ ತುಂಡಾಗಿ ಪರಿವರ್ತನೆ ಆಯಿತು. ಅದೇ ರೀತಿಯಲ್ಲಿ ಈ ಚಾಲಿಸ್, ಪಾನಪಾತ್ರೆ ಇದೆ, ಅದನ್ನು ತೆಗೆದುಕೊಂಡು, ದ್ರಾಕ್ಷಾರಸ ಉಂಟಲ್ಲ, ವೈನ್ ಇದೆಯಲ್ಲ, ಮಾಸ್ ವೈನ್, ಅದನ್ನು ತೆಗೆದುಕೊಂಡು, ಇದು ನಿಮಗಾಗಿ ಅರ್ಪಿಸಲಾಗುವ ನನ್ನ ರಕ್ತ, ನೀವೆಲ್ಲರೂ ಇದನ್ನು ತೆಗೆದುಕೊಂಡು ಪಾನ ಮಾಡಿ ಎಂದು ಹೇಳುವಾಗ ಅದು ಹಸಿ ರಕ್ತವಾಗಿ ಪರಿವರ್ತನೆ ಆಯಿತು. ಗುರುಗಳಿಗೆ ದಿಗಿಲು ಬಡಿದಂತಾಯಿತು, ಆಶ್ಚರ್ಯವಾಯಿತು, ದುಃಖವಾಯಿತು, ಹೆದರಿಕೆ ಆಯಿತು. ಏನಾಯ್ತು ಅಂತ ಹೇಳಲಿಕ್ಕೆ ಯಾವುದಲ್ಲ. ಅವರು ಗಳಗಳನ್ನೇ ಅಳ್ಳಲಿಕ್ಕೆ ಶುರು ಮಾಡಿದ್ರು, ಕಣ್ಣೀರು ಸುರಿಯಿತು, ಅವರ ಕೈಯಲ್ಲೆಲ್ಲ ರಕ್ತ ಆಯಿತು. ಅವರು ಏನು ಹೇಳಿದ್ರು ಗೊತ್ತಾ? ಆಶ್ರಮದಲ್ಲಿ ಕೆಲವರು ವ್ಯಕ್ತಿಗಳು ಮಾತ್ರ ಇದ್ದರು. ಅವರು ಜನರ ಕಡೆಗೆ ತಿರುಗಿ ಹೇಳಿದರು, ಪ್ರಿಯರೇ, ದೇವರು ನಮಗೆ ಮಾಡಿದ ಕಾರ್ಯವನ್ನು ನೀವು ಬಂದು ನೋಡಿ ಅಂತ ಹೇಳಿದರು. ಅಲ್ಲಿದ್ದ ಜನರು ಸ್ಯಾಂಕ್ಚುರಿಗೆ ಬಂದು ಅಲ್ತಾರದಲ್ಲಿರುವಂಥ ಈ ಮಾಂಸವನ್ನು, ರಕ್ತವನ್ನು ಕಂಡರು. ಅವರು ಸಹ ಆಶ್ಚರ್ಯಚಕಿತರಾದರು. ಅವರು ಸಹ ಗಳಗಳನ್ನೇ ಅಳ್ಳಿಗೆ ಶುರು ಮಾಡಿದರು. ಅವರು ಹೊರಗೆ ಹೋಗಿ ಈ ವಾರ್ತೆಯನ್ನು ಹಬ್ಬಿಸಿದರು. ಕಾಡ್ಗಿ ಚಂದನಂತೆ ಎಲ್ಲ ವಾರ್ತೆ ಆಯಿತು. ಜನರು ತಂಡೋಪತಂಡವಾಗಿ ಬಂದು ಇದನ್ನು ಕಂಡರು. ಆ ಮಾಂಸ ಮತ್ತು ರಕ್ತ ಇವತ್ತು ಸಹ ಲಂಜಾನೋ ಎಂಬ ಕಡೆಯಲ್ಲಿ ಆಶ್ರಮದಲ್ಲಿ ಇದ್ದೆ. ನಾನು ಅಲ್ಲಿಗೆ 3 ಬಾರಿ ಹೋಗಿದ್ದೇನೆ. ನನ್ನ ಈ ಕಣ್ಣಿಂದ ನೋಡಿದ್ದೇನೆ. ರೋಮ ನಗರದಿಂದ ಪೂರ್ವ ದಿಕ್ಕಿಗೆ 4 ಗಂಟೆ ಬಸ್ಸಲ್ಲಿ ಪ್ರಯಾಣ ಮಾಡಿದರೆ ಮುಟ್ಟುವಂಥ ಸ್ಥಳ ಈ ಲಂಜಾನೋ. ಅಲ್ಲಿಗೆ ನಾನು 4 ಬಾರಿ ಹೋಗಿದ್ದೇನೆ, ನಾನು ನೋಡಿದ್ದೇನೆ. ಅದು ಈಗ ಒಣಗಿ ಸ್ವಲ್ಪ ಕಪ್ಪಾಗಿ ಅದೊಂದು ಈ ಟ್ಯಾಬರ್ನಾಕಲ್ ಇಟ್ಟಿದ್ದಾರೆ, ಮಾಸ್ಟರ್ಸಲ್ಲಿ ಇಟ್ಟಿದ್ದಾರೆ. ಅನೇಕ 1200 ವರ್ಷವಾದರೂ ಸಹ ಅದರಲ್ಲಿ ಉಂಟು. ಅನೇಕ ಜನರು ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಆರಾಧನೆ ಮಾಡ್ತಾ ಇದ್ದಾರೆ. 1972ರಲ್ಲಿ ಇದು ಏನು ಎಂಬುದರ ಸರಿಯಾದ ಒಂದು ರಿಸರ್ಚ್ ಆಗಬೇಕು ಅಂತೇಳಿ 5 ಮಂದಿ ಒಳಗೊಂಡ ವಿಶ್ವವಿಖ್ಯಾತರಾದ ಸೈಂಟಿಸ್ಟ್ಗಳನ್ನು ಪೋಪ್ ಸ್ವಾಮಿಯವರು ನೇಮಕ ಮಾಡಿದರು. ಪೋಪ್ ಸ್ವಾಮಿಯವರ ಈ ಆಜ್ಞೆಗೆ ಅನುಸಾರವಾಗಿ ವರ್ಲ್ಡ್ ಫೇಮಸ್ ಆದಂಥ 5 ಜನ ಸೈಂಟಿಸ್ಟ್ ಅದನ್ನು ಸರಿಯಾದ ರೀತಿಯಲ್ಲಿ ಅದರ ರಿಸರ್ಚ್, ಸೈಂಟಿಫಿಕ್ ಟೆಸ್ಟ್, ಕೆಮಿಕಲ್ ಟೆಸ್ಟ್, ಏನೋ ಅದು ಎನಾಟಮಿ ಟೆಸ್ಟ್ ಮಾಡುವಂಥ ಡಾಕ್ಟರ್ಸ್ ಇದ್ದಾರಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವರನ್ನು ಟೆಸ್ಟ್ ಮಾಡಿದ್ರು. Afterwards, these doctors came out with the following conclusions. Conclusion number 1, ಇದು ನಿಜವಾದ ಮಾಂಸ ಮತ್ತು ರಕ್ತ.
ಎರಡನೇ ಕಂಕ್ಲೂಷನ್ ನಂಬರ್ 2, ಇದು ಮನುಷ್ಯನ ಮಾಂಸ ಮತ್ತು ರಕ್ತ. ಕಂಕ್ಲೂಷನ್ ನಂಬರ್ 3, ಇದು ಮನುಷ್ಯನ ಈ ಮಾಂಸ ಇದೆಯಲ್ಲ ಅದು ಮನುಷ್ಯನ ಹೃದಯದ ಭಾಗ, ಈ ರಕ್ತ ಇದೆಯಲ್ಲ ಅದು ಮನುಷ್ಯನ ಹೃದಯದಲ್ಲಿರುವ ರಕ್ತ. ನೆಕ್ಸ್ಟ್ ಕಂಕ್ಲೂಷನ್, ಈ ಮಾಂಸದಲ್ಲಿ ಮತ್ತು ರಕ್ತದಲ್ಲಿರುವಂಥ ರಕ್ತದ ಬ್ಲಡ್ ಗ್ರೂಪ್ ಒಂದೇ, AB ಪಾಸಿಟಿವ್. ಆಮೇಲೆ ನಾನು ಅಲ್ಲಿಗೆ ಹೋಗುವಾಗ ನಾನು ಹೇಳಿದೆಲ್ಲ, ನಾನು 2000ರಲ್ಲಿ ಹೋದದ್ದು. ಹೋಗುವಾಗ ಈಗ ಕಪುಚಿನ್ ಫಾದರ್ಸ್ ಅದು ನೋಡ್ತಾ ಇದ್ದಾರೆ. ಅವ್ರು ಹೇಳೋದು ಈ ಡಾಕ್ಟರ್ಸ್ ಹೇಳೋದು, ಸೈಂಟಿಸ್ಟ್ ಹೇಳೋಂಥ ಒಂದು ವಿಷಯ, ಅತ್ಯಂತ ದೊಡ್ಡ ಪವಾಡ ಏನಂತ ಹೇಳಿದ್ರೆ 1200 ವರ್ಷವಾದರೂ ಸಹ ಈ ಮಾಂಸದಲ್ಲಿ ಇವತ್ತು ದೇರ್ ಆರ್ ಲಿವಿಂಗ್ ಸೆಲ್ಸ್, ಜೀವ ಕಣಗಳಲ್ಲಿವೆ. ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಮುಖ್ಯವಾದದ್ದು ಅವರು ಹೇಳಿದ್ರು, ದೊಡ್ಡ ಪವಾಡ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ ಈ ಮಾಂಸ ಮತ್ತು ರಕ್ತ ಅಲ್ಲಿ ಇವತ್ತು ಇದೆ, ಆದರೆ ಅದು ವಿಶೇಷವಾದ ಬೇರೆ ಯಾವುದೂ ಒಂದು ಅರೇಂಜ್ಮೆಂಟ್ಸ್ ಏನಿಲ್ಲ. ಇಟ್ ಈಸ್ ಎಕ್ಸ್ಪೋಸ್ ಟು ದ ಅಟ್ಮಾಸ್ಫಿಯರ್, ಒಂದು ಮಾನ್ಸ್ಟರ್ಸಲ್ಲಿ ಇಟ್ಟಿದೆ. ನಮ್ಗೆ ಗೊತ್ತಿದೆ, ನಮ್ಮೆಲ್ಲ ಮಾಂಸ ನಾವೆಲ್ಲ ಸತ್ತರೆ 24 ಗಂಟೆ ಆಗುವಾಗ ಎಲ್ಲ ಕೊಳ್ತು ನಾರ್ತದೆ. ಈಗ ಇದು ಏನು ಮೊಬೈಲ್ ಮಾರ್ಚರಿಯಲ್ಲಿ ಇರುವುದರಿಂದ ಸ್ವಲ್ಪ ಸಮಯ ಇರ್ಬೋದು, ಆದರೂ 1200 ವರ್ಷ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಇದೆ. ಬಲಿಪೂಜೆಯ ಸಂದರ್ಭದಲ್ಲಿ ಅಲ್ತಾರೆಯಲ್ಲಿ ಪ್ರತ್ಯಕ್ಷವಾಯಿತು ಮನುಷ್ಯನ ಹೃದಯದ ಭಾಗ ಮತ್ತು ರಕ್ತ. ನನ್ನ ಒಂದು ಪ್ರಶ್ನೆ, ಈ ಬಲಿಪೂಜೆಯ ಸಂದರ್ಭದಲ್ಲಿ ಈ ಅಲ್ತಾರೆಯಲ್ಲಿ ಪ್ರತ್ಯಕ್ಷವಾದ ಈ ಮಾಂಸ ಮತ್ತು ರಕ್ತ ಯಾರದದು? ಈ ಗುರುಗಳದ? ಇಲ್ಲಿ ಭಾಗವಹಿಸಿದ ಜನರದ? ಅಲ್ಲ, ನಿಜವಾಗಿ ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವರ ಹೃದಯದ ಭಾಗವನ್ನು ನಮಗೆ ತುಂಡು ಮಾಡಿಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ನೀವು ಮತ್ತು ನಾನು ಮತ್ತು ನೀವು ಪಾಪಿಗಳು, ಪಾಪದ ಧ್ವಂಸನವೇ ಸ್ವೀಕರಿಸಿ ನಾಶವಾಗದೆ ನರಕಕ್ಕೆ ಹೋಗದೆ ಇದನ್ನು ನಾವು ಭುಜಿಸಿ ಮತ್ತು ಪಾನ ಮಾಡಿ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕಾಗಿ ದೇವರ ದೂತರ ರೊಟ್ಟಿಯನ್ನು ನಮಗೆ ಕೊಟ್ಟಿದ್ದಾರೆ, ಯೇಸು ಸ್ವಾಮಿಯವರ ಶರೀರವನ್ನು ರಕ್ತವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೈ ಎತ್ತಿ ಹೇಳಿ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಆದರೆ ಒಂದು ಸಂಗತಿ, ನಾವು ಒಂದು ವೇಳೆ ಕಥೋಲಿಕರು ಅದೆಷ್ಟು ಬಲಿಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ, ಚಿಕ್ಕಂದಿನಿಂದ ಈ ತನಕ ಅನೇಕ ಬಲಿಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಇವತ್ತು ಒಂದು ಸಲ ಸಹ ನಾವು ನೋಡಲಿಲ್ಲಲ್ಲ ಈ ಹಸಿ ರಕ್ತ ಮತ್ತು ಮಾಂಸವನ್ನು. ನಮ್ಮಲ್ಲಿ ಒಂದು ವೇಳೆ ನಾವು ಹಠ ಹಿಡಿಬಹುದು, ಒಂದು ದಿವಸ ಅದು ನಮ್ಮ ಚರ್ಚಲ್ಲಿ ಆಗಲಿ. ಪ್ರಿಯರೇ, ಹಠ ಹಿಡಿಬೇಡಿ, ಹಠ ಹಿಡಿಬೇಡಿ. ಯಾಕೆ ಗೊತ್ತಾ? ನಮ್ಮ ಅಲ್ತಾರದಲ್ಲಿ, ಬಲಿಪೀಠದಲ್ಲಿ ಇದು ಹಸಿ ಮಾಂಸ ಮತ್ತು ರಕ್ತ ಬಂದರೆ ನಾವು ಅದನ್ನು ಭುಜಿಸಲಿಕ್ಕಿಲ್ಲ, ಪಾನ ಮಾಡಲಿಕ್ಕಿಲ್ಲ. ಹಾಗೆ ಭುಜಿಸದೆ ಪಾನ ಮಾಡದಿದ್ರೆ ಏನಾಗ್ತದೆ? ವಚನ ಹೇಳ್ತದೆ, ಇದನ್ನು ತಿನ್ನಲಿಲ್ಲ ಆದರೆ ನಿನಗೆ ಸ್ವರ್ಗ ಇಲ್ಲ, ಇದನ್ನು ಪಾನ ಮಾಡದಿದ್ರೆ ನಿನಗೆ ನಿತ್ಯ ಜೀವ ಇಲ್ಲ. ಆದ್ದರಿಂದ ದೇವರು, ಕರುಣಾಮಯಿ ದೇವರು, ನಮಗೆ ಭುಜಿಸಲು ಮತ್ತು ಪಾನ ಮಾಡಲಿಕ್ಕೆ ಖುಷಿಯಾಗುವಂಥ ರುಚಿಕರವಾದ ರೊಟ್ಟಿಯ ರೂಪದಲ್ಲಿ, ದ್ರಾಕ್ಷಾ ರಸದ ರೂಪದಲ್ಲಿ ಅಲ್ತಾರೆಯಲ್ಲಿ ಯೇಸು ಸ್ವಾಮಿಯವರ ಶರೀರವನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವರ ಶರೀರವನ್ನು ರಕ್ತವನ್ನು ನಮಗೆ ಕೊಟ್ಟು ಅದನ್ನು ನಾವು ಸ್ವೀಕರಿಸಿ ಸ್ವರ್ಗಲೋಕ ಹೋಗಬೇಕು, ದೇವದೂತರು ಬಾಳಬೇಕು ಎಂಬ ಇಚ್ಛೆಯಿಂದ, ಪ್ರೀತಿಯಿಂದ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಿರಂತರವಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಅರ್ಪಿಸಬೇಕು. ಬೇರೊಂದು ಪ್ರಶ್ನೆ ಸಹ ನಾವು ಹೇಳ್ಬೋದು. ಒಂದು ವೇಳೆ ಈ ಬಲಿಪೂಜೆಯಲ್ಲಿ ಬಿಷಪ್ ನೀವು ಹೇಳಿದ್ರಲ್ಲ, ಆ ವಿಚಾರ ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ ಬರ್ಬೋದು. ಅದು ರೋಮ್ನಲ್ಲಿ, ವ್ಯಾಟಿಕನ್ನಲ್ಲಿ ಪರಮ ಪೂಜ್ಯ ಪೋಪ್ ಸ್ವಾಮಿಯವರು ಅರ್ಪಿಸುವಾಗ, ಅವರು ಪವಿತ್ರರು, ಪರಿಶುದ್ಧರು, ಅವರು ಅರ್ಪಿಸುವಾಗ ಬರ್ಬೋದು. ಅಥವಾ ಸೈಂಟ್ ಪಾದ್ರೆ ಪಿಯೋ ಅವರು ಅರ್ಪಿಸುವಾಗ ಬರ್ಬೋದು. ಅಥವಾ ಸೈಂಟ್ ಜೋಸೆಫ್ ವಾಸ್ ಅವರು ಅವರು ಅರ್ಪಿಸುವಾಗ ಬರ್ಬೋದು. ಆದರೆ ನಮ್ಮ ಗುರುಗಳು ಮತ್ತು ಬಿಷಪ್ ಲಾರೆನ್ಸ್, ನೀವೆಲ್ಲ ಪಾಪಿಗಳು, ನೀವು ಅರ್ಪಿಸುವಾಗ ಬರುವುದು ನನಗೆ ಸ್ವಲ್ಪ ಡೌಟು. ಪ್ರಿಯರೇ, ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಬಲಿಪೂಜೆ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಆಗಮಿಸುವುದು
ಈ ಬಲಿ ಪೂಜೆಯನ್ನು ಅರ್ಪಿಸುವ ಗುರುಗಳ ಯೋಗ್ಯತೆಯಿಂದ ಅಲ್ಲ, ಬಿಷಪ್ರ ಯೋಗ್ಯತೆಯಿಂದಲ್ಲ, ಪೋಪ್ ಸ್ವಾಮಿಯವರ ಯೋಗ್ಯತೆಯಿಂದಲೂ ಅಲ್ಲ. ಹಾಗಾದರೆ ನಾನು ಒಂದು ಮಾತು ಹೇಳ್ತೇನೆ, ಬಲಿ ಪೂಜೆಯನ್ನು ಅರ್ಪಿಸಲಿಕ್ಕೆ ಯೋಗ್ಯತೆ ಇರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಲೋಕದಲ್ಲಿ ಇಲ್ಲ. ಯಾವ ಪೋಪ್ ಸ್ವಾಮಿ ಇಲ್ಲ, ಯಾವ ಬಿಷಪ್ ಇಲ್ಲ, ಯಾವ ಆರ್ಚ್ ಬಿಷಪ್ ಇಲ್ಲ, ಯಾವ ಫಾದರ್ ಇಲ್ಲ. ಯಾಕೆ ಗೊತ್ತಾ? ಯೇಸು ಸ್ವಾಮಿಯವರು ಪರಮ ಪರಿಶುದ್ಧ ದೇವರು. ಅಸಂಖ್ಯಾತ ದೇವದೂತರು ನಿರಂತರವಾಗಿ ಪರಿಶುದ್ಧರು 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 ಎಂದು ಹಾಡಿ ಹೊಗಳುವಂತ ಪರಮ ಪರಿಶುದ್ಧರಾದ ದೇವರು. ಆಕಾಶವನ್ನು ಭೂಮಿಯನ್ನು ಒಂದು ಶಬ್ದದಲ್ಲಿ ಸೃಷ್ಟಿ ಮಾಡಿದ ಸರ್ವಶಕ್ತ ದೇವರು. ಅವರನ್ನು ಬರಮಾಡಿ ಅವರನ್ನು ಕೈ ಹಿಡಿಯುವಂಥ ಯೋಗ್ಯತೆ ಯಾರಿಗಿದೆ? ಯಾವ ಮನುಷ್ಯನಿಗಿದೆ? ಯಾವೊಬ್ಬನಿಗೂ ಅದು ಯೋಗ್ಯತೆ ಇಲ್ಲ. ನನಗಂತೂ ಇಲ್ಲವೇ ಇಲ್ಲ. ದಮ್ಮಯ, ನನಗಂತೂ ಇಲ್ಲವೇ ಇಲ್ಲ. ನಾನು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿದೆ. ನಾನು ದೇವರ ಶರೀರವನ್ನು ಕೈಲಿಡುವಂಥ ಯೋಗ್ಯತೆ ನನಗೆ ಇಲ್ಲ. ಸೋದರ ಸೋದರಿ, ನಾನು ಬಹಳ ವಿನಯದಿಂದ ಹೇಳ್ತೇನೆ, ನನಗೆ ಯೋಗ್ಯತೆ ಇಲ್ಲ. ಯಾವೊಬ್ಬ ವ್ಯಕ್ತಿಗೂ ಇಲ್ಲ. ಆ ಯೋಗ್ಯತೆಯನ್ನು ಆ ದೇವರು ಕೊಡಬೇಕು. ಆ ದೇವರು ಕೊಡಬೇಕು ನಮಗೆ, ನನ್ನಂಥ ಪಾಪಿಗಳಿಗೆ, ಗುರುಗಳಿಗೆ ಆ ಯೋಗ್ಯತೆಯನ್ನು ದೇವರು ಕೊಡಬೇಕು. ಯಾಕೆ ಗೊತ್ತುಂಟಾ? ನಿಮಗೆ ರಕ್ಷಣೆ ದೊರಕಬೇಕಾದ್ರೆ, ನೀವು ದೇವರ ಮಕ್ಕಳಾಗಬೇಕಿದ್ರೆ, ನಿಮ್ಮ ಪಾಪಗಳು ನಿರ್ಮೂಲವಾಗಬೇಕಿದ್ರೆ, ಪಾಪಗಳು ನಿರ್ಮೂಲವಾಗಿ ಈ ಪವಿತ್ರವಾಗಿ ಲೋಕದಲ್ಲಿ ಜೀವಿಸಿ ಸ್ವರ್ಗವನ್ನು ಸೇರಬೇಕಿದ್ರೆ ಈ ಬಲಿ ಪೂಜೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಮತ್ತು ನನ್ನ ಪಾಪಕ್ಕೆ ಪರಿಹಾರವಾಗುವುದು ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ. ಇದು ಹೇಗೆ ಆಗ್ತದೆ? ಅದ್ಭುತಕರವಾದ ಒಂದು ರಹಸ್ಯ ಇದೆ ಈ ಬಲಿ ಪೂಜೆಯಲ್ಲಿ. ಆಗುವ ರಹಸ್ಯ ಅದು ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಸರಿಯಾದ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ಫಾದರ್ ವೆಟ್ಟಿಂಗ್ಲೇ ಹೇಳಿದ್ರಲ್ಲ, ದೇವರನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಮ ಈ ಸೀಮಿತವಾದಂಥ ಬುದ್ಧಿಗೆ ಇಲ್ಲ. ಈ ರಹಸ್ಯ ಹೇಗೆ ನೆರವೇರ್ತದೆ ಅಂತ ಹೇಳಿದ್ರೆ ನನಗೆ ಹೇಳಿಕೊಳ್ಳಿಕ್ಕೆ ನನಗೆ ಮಾತುಗಳಿಲ್ಲ, ಸರಿಯಾದ. ಅದರ ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಈಗ 2020 ಆಗ್ತಾ ಉಂಟು. ಎಲ್ಲಿ ಆಗ್ತದೆ? ಚೆನ್ನೈಯಲ್ಲಿ ಆಗ್ತದೆ, ಕಲ್ಕಟ್ಟಾದಲ್ಲಿ ಆಗ್ತದೆ, ಮೊನ್ನೆ ಟ್ರಿವಾಂಡ್ರದಲ್ಲಿ ಆಯಿತು. ಇಂಡಿಯಾ ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಅಂತ ಹೇಳುವಾಗ ಭಾಳ ಖುಷಿ ಆಯಿತು ನಿಮಗೆ. ಈಗ ನಮ್ಮ ಕ್ಯಾಪ್ಟನ್, ನ್ಯಾಷನಲ್ ಕ್ಯಾಪ್ಟನ್ ಕೊಹ್ಲಿ ಬ್ಯಾಟ್ ಎತ್ತಿದ್ರೆ ಎಲ್ಲ ಸಿಕ್ಸರ್. ಅದನ್ನು ನೋಡಬೇಕು ಅಂತ ಆಸೆ. ಧೋನಿ ಇದ್ದರು ಮೊದಲು, ಅಥವಾ ತೆಂಡೂಲ್ಕರ್ ಇದ್ದರು, ಅವರೆಲ್ಲ ಬ್ಯಾಟ್ ಮಾಡೋದು. ಜಡೇಜದು ಬೌಲಿಂಗ್ ಭಾಳ ಒಳ್ಳೆಯದಾಗ್ತದೆ. ಚೆನ್ನೈಯಲ್ಲಾಗುವಂಥ 2020 ನೀವು ನೋಡಲಿಕ್ಕೆ ಚೆನ್ನೈಗೆ ಹೋಗುವಂಥ ಅಗತ್ಯ ಇಲ್ಲ. ನಿಮ್ಮ ರೂಮಲ್ಲಿ ಕೂತ್ಕೊಂಡ್ರೆ ನಿಮ್ಮ ಟಿ ವಿ ತೋರಿಸ್ಕೊಡ್ತಾ ಇದೆ. ನಿಮ್ಮ ರೂಮಲ್ಲಿ ಕೂತ್ಕೊಂಡು ನೀವು ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ಈ ನಾಟಕ, ಈ 2020 ಗೇಮನ್ನು. ನಿಮ್ಮಲ್ಲಿ ಒಂದು ಪ್ರಶ್ನೆ, ಈ ಚೆನ್ನೈಯಲ್ಲಾಗುವಂಥ 2020 ಕ್ರಿಕೆಟ್ ನಿಮ್ಮ ರೂಮಿಗೆ ಹೇಗೆ ಬಂದದ್ದು? ಅದನ್ನು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ? ಅದನ್ನು ಇಲ್ಲಿ ಬಂದು ರಿಪಿಟೇಷನ್ ಮಾಡಿದ? ಇಸ್ ಇಟ್ ರಿಪಿಟೇಷನ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಚೆನ್ನೈ? ನೋ. ಬಿಕಾಸ್ ಆಫ್ ಸಮ್ ನಮ್ಮ ತಾಂತ್ರಿಕವಾದ ವಿದ್ಯೆಯಿಂದ ಅದನ್ನು ವಿಶೇಷವಾದ ರೀತಿಯಲ್ಲಿ ರಿಲೇ ಮಾಡಿ ನಮ್ಮ ರೂಮಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಉದಾಹರಣೆಗಳು ಯಾವಾಗಲೂ ವೀಕ್, ಎಕ್ಸಾಂಪಲ್ಸ್ ಆರ್ ಆಲ್ವೇಸ್ ವೀಕ್. ಆದರೂ ಸಹ ಸಮಾಂತರವಾಗಿ ಅದೇ ರೀತಿ ಏನೋ ರೀತಿಯಲ್ಲಿ 2000 ವರ್ಷಗಳ ಹಿಂದೆ ಕಾಲ್ವರಿ ಬೆಟ್ಟದಲ್ಲಿ ನಡೆದಂಥ ಆ ಒಂದು ಯಾಗ ಇದೆಯಲ್ಲ, ಅದನ್ನು ದೇವರ ಅನಂತ ಜ್ಞಾನದಲ್ಲಿ ಇವತ್ತು ಇಲ್ಲಿ ನೆರವೇರಿಸ್ತಾರೆ. sacramentally. It's represented sacramentally here. Praise the Lord. ಯೇಸು ಸ್ವಾಮಿಯವರ ಅದೇ ಶರೀರ ಮತ್ತು ರಕ್ತ ಇಲ್ಲಿ ಸನ್ನಿಹಿತವಾಗ್ತದೆ. ಆದ್ದರಿಂದ ಬಲಿಪೂಜೆ ಮೇಲೆ ನಮಗೆ ಭಕ್ತಿ, ಇಷ್ಟು ಭಕ್ತಿ. ಬಲಿಪೂಜೆ ಇಲ್ಲದ್ರೆ ನಮ್ಮ ಜೀವನ ಇಲ್ಲ. ಬಲಿಪೂಜೆ, ಈ ಯೂಕರಿಸ್ಟ್ ಇಲ್ಲದ್ರೆ ಇವತ್ತು ನಾನು ಇಲ್ಲಿ ಬರಲಿಕ್ಕಿಲ್ಲ, ನ್ಯೂಸ್ ಇಲ್ಲಿ ಬರಲಿಕ್ಕಿಲ್ಲ, ಈ ಚರ್ಚ್ ಇಲ್ಲ, ಈ ಧರ್ಮಸಭೆ ಇಲ್ಲ, ಮ್ಯಾಂಗ್ಳೂರ್ ಡಯಾಸಸ್ ಇಲ್ಲ, ಬೆಳ್ತಂಗಡಿ ಡಯಾಸಸ್ ಇಲ್ಲ, ಚಿಕ್ಕಮಂಗ್ಳೂರು ಯಾವುದು ಡಯಾಸಸ್ ಇಲ್ಲ, ಗುರುಗಳಿಲ್ಲ, ಫಾದರ್ ಇಲ್ಲ, ಬಿಷಪ್ ಇಲ್ಲ, ಪೋಪ್ ಇಲ್ಲ. ಬಿಕಾಸ್ ಯೂಕರಿಸ್ಟ್ ಇಸ್ ಸಮ್ ಅಂಡ್ ಸೋರ್ಸ್ ಆಫ್ ಅವರ್ ಲೈಫ್. ಅದಕ್ಕಾಗಿ ಯಾವ ಕಾರಣ? ದೇವರ ಅನಂತ ಜ್ಞಾನದಿಂದ ಇವತ್ತು ನಮಗೆ ಮಾಡ್ತಾರೆ. ಪ್ರಿಯರೇ, ನಿರಂತರವಾಗಿ ಇಟರ್ನಲಿ ವಿ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಜೀಸಸ್. ಹಿ ಮೇಕ್ಸ್ ಹಿಮ್ಸೆಲ್ಫ್ ಪ್ರೆಸೆಂಟ್ ಎಟ್ ದ ಆಲ್ಟರ್ wherever and legally and canonically ordained priest is offering mass. ನಾನು ಈ ಗುರುಗಳಲ್ಲಿ ನಾವೆಲ್ಲ ಪಾಪಿಗಳು, ನಾವು ಅರ್ಪಿಸುವಾಗ ಆದರೆ ನಮ್ಮ ಮೇಲಿರೋ ಪ್ರೀತಿಯಿಂದ ದೇವರು ಇಲ್ಲಿ ಆಗಮಿಸ್ತಾರೆ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಇವತ್ತು ಇಲ್ಲಿ ಬರ್ತಾರೆ, ಈಗ ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ. ಅದನ್ನು ಸ್ವೀಕರಿಸುವವರು ಭಾಗ್ಯವಂತರು, ಅದನ್ನು ಸ್ವೀಕರಿಸುವವರು ಭಾಗ್ಯವಂತರು. ಸ್ವೀಕರಿಸಿದರೆ ಲಭಿಸುವಂಥ ಆಶೀರ್ವಾದಗಳ
ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಪಾಪಗಳು ವಿಮೋಚನೆ ಆಗ್ತದೆ, ನಮ್ಮ ಪಾಪಗಳು ದೂರ ಹೋಗ್ತವೆ, ನಾವು ಸ್ವರ್ಗಕ್ಕೆ ಬಾಧ್ಯಸ್ಥರಾಗ್ತೇವೆ, ನಮಗೆ ನಿತ್ಯ ಜೀವ ದೊರಕುತ್ತದೆ, ಪವಿತ್ರಾತ್ಮರು ನಮಗೆ ದೊರಕುತ್ತದೆ, ಆಂತರಿಕ ಸೌಖ್ಯ ನಮಗೆ ದೊರಕುತ್ತದೆ, ನಮ್ಮ ಶಾರೀರಿಕ ರೋಗಗಳು ಸಹ ದೂರವಾಗುತ್ತದೆ. ಉದಾಹರಣೆ ಸಾಕಷ್ಟು ನನ್ನಲ್ಲಿದೆ. ಒಬ್ಬರು ಸಿಸ್ಟರು ನನಗೆ ನೆನಪಿದೆ, ನನ್ನ ಡಯಸ್ನಲ್ಲಿರುವಂಥ ಸಿಸ್ಟರು 25 ವರ್ಷಗಳಿಂದ ಆಸ್ಮಾ ರೋಗವನ್ನು ನರಳುತ್ತಿದ್ದ ಸಿಸ್ಟರ್ ಒಂದು ದಿವಸ ಬಲಿಪೂಜೆ ಸಮಯದಲ್ಲಿ ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಅವರ ಆಸ್ಮಾ ರೋಗ ದೂರ ಹೋಯಿತು. ಪಣಾಂದೆ ಪದ್ರಾಡು. ನಾನೊಮ್ಮೆ ಧ್ಯಾನ ಕೊಡ್ತಾ ಇದ್ದೆ, ಅಲ್ಲಿ ಒಬ್ಬ ಜಾಕೋಬೆಟ್ ಸಹೋದರ ಬಂದದ್ದು. ಅವನ ಕಾಲಲ್ಲಿ ದೊಡ್ಡ ಹುಣ್ಣು. ಪರಮಪ್ರಸಾದನ ಸ್ವೀಕರಿಸುವ ಸಂದರ್ಭದಲ್ಲಿ ಅವನ ಹುಣ್ಣು ಸೌಖ್ಯವಾಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದೆಷ್ಟೋ ಉದಾಹರಣೆಗಳು ನನ್ನ ಹತ್ರ ಇದೆ. ಅದನ್ನು ನಾನು ಹೇಳಲಿಕ್ಕೆ ಈಗ ನನಗೆ ಟೈಮ್ ಇಲ್ಲ, ಹೇಳುವುದಿಲ್ಲ. ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಯಥೇಚ್ಛವಾಗಿ ದೇವರ ಆಶೀರ್ವಾದ ದೊರಕುತ್ತದೆ. ಆದರೆ ಅಯೋಗ್ಯವಾಗಿ ನಾವು ಸ್ವೀಕರಿಸಬಾರದು. ಅಯೋಗ್ಯವಾಗಿ ಸ್ವೀಕರಿಸಿದರೆ ಏನಾಗ್ತದೆ ಎಂಬುದನ್ನು ನಾವೀಗ ಸಂತ ಪೌಲನ ಪತ್ರಿಕೆಯಲ್ಲಿ ಓದಿದೆವು. 1 ಕೊರಿಂಥರು 11ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, 1 ಕೊರಿಂಥರು 1 Corinthians 11th chapter verse 29, ಯಾರಾದರೂ ಸ್ವೀಕರಿಸಿದರೆ ಅವನ ದಂಡನೆಯನ್ನು ಅವನು ಸ್ವೀಕರಿಸ್ತಾನೆ. ಆದರೆ ನಿಮ್ಮಲ್ಲಿ ಕೆಲವರು ಮತ್ತು ರೋಗಿಗಳು ಮತ್ತು ನಿಮ್ಮಲ್ಲಿ ಕರ್ತಭರ್ತರಾಗಿದ್ದಾರೆ. ಕೆಲವೊಮ್ಮೆ ಹೇಳುವುದುಂಟು, ಕ್ರಿಶ್ಚಿಯನರು ಜಗಳ ಮಾಡೋದು ಸ್ವಲ್ಪ ಜಾಸ್ತಿ ಅಂತೆ. ನಾವು ಕ್ರಿಶ್ಚಿಯನರು ಜಗಳ ಮಾಡೋದು, ಕೇಸ್ ಮಾಡೋದು, ಜಟಾಪಟಿ ಮಾಡೋದು ಸ್ವಲ್ಪ ಜಾಸ್ತಿ ಅಂತೆ ಕೆಲವರು. ನಾನು ಒಪ್ಪೋದಿಲ್ಲ, ಆದರೂ ಒಬ್ಬರು ಹಾಗೆ ಹೇಳ್ತಾರೆ. ಅದಕ್ಕೆ ಒಬ್ಬ ಕಾರಣ ಹೇಳೋದನ್ನು ಗೊತ್ತುಂಟ? ಕಾರಣ ಏನು ಗೊತ್ತಾ? ಅದು ಪರಮಪ್ರಸಾದವನ್ನು ಸ್ವೀಕರಿಸುವುದರಿಂದ. ಬಿಕಾಸ್ ಈ ರಿಸೀವ್ಸ್ ದ ಹೋಲಿ ಕಮ್ಯೂನಿಯನ್. ನನ್ನಲ್ಲಿ ಹೇಳುವಾಗ ನನಗೆ ಕೋಪ ಉಂಟು ಅವನ ಮೇಲೆ, 2 ಕೊಡುವಂಥ ಮನಸ್ಸಾಯಿತು, ಆದರೆ ಕೊಡಲಿಲ್ಲ. ಆವತ್ತು ಕೋಪ ಬಂದು ನಾವು ಫಸ್ಟ್ ಕಮ್ಯೂನಿಯನ್ಗೆ, ಫಸ್ಟ್ ಮಾಸಿಗೆಲ್ಲ ಎಷ್ಟು ಭಕ್ತಿಯಿಂದ ಆಡಂಬರದಿಂದ ನಾವು ಬರ್ತೇವೆ. ಆದರೆ ಇವ ಹೇಳ್ತಾನೆ, ಫಸ್ಟ್ ಹೋಲಿ ಕಮ್ಯೂನಿಯನ್ ಸ್ವೀಕರಿಸಿದ್ರೆ ನೀನು ಜಟಾಪಟಿ ಮಾಡ್ತೀಯ, ಜಗಳ ಮಾಡ್ತೀಯ, ಕೆಟ್ಟ ಕೆಲಸ ಮಾಡ್ತೀಯ ಅಂತೇಳಿ. ಆವತ್ತು ನನಗೆ ಕೋಪ ಬಂತು. ಇವತ್ತು ನನಗೆ ಕೋಪ. ನಾನು ಇವತ್ತು ಹೇಳ್ತೇನೆ ಅದು ಸರಿ. ಅವನು ಹೇಳಿದ್ದು ಅದು ಹೇಳಿದ್ದು ಸರಿ. ಯಾಕೆ ಗೊತ್ತುಂಟ? ಯೋವಾನ 13:27, ಸೆಂಟ್ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 13 verse 27. ಏನು ಗೊತ್ತಾ? ಅಂತಿಮ ಭೋಜನ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಹಿಟ್ಟನ್ನು ಮುರಿದು 12 ಮಂದಿಗೆ ವಿತರಿಸಿದರು. 11 ಜನಕ್ಕೆ ಯೇಸು ಸ್ವಾಮಿಯವರು ದೊರಕುವಾಗ ಜೂಡಸ್ ಕರಿಯಟ್, ಅವನ ಮೇಲೆ ಪಿಶಾಚಿ ಹತ್ತಿತ್ತು, ಅವನ ಮೇಲೆ ಸೇಟನ್. ಯಾಕೆ ಗೊತ್ತಾ? ಜಾನ್ಸ್ ಚಾಪ್ಟರ್ 12 verse 6, ಜಾನ್ 12:6 ಹೇಳ್ತದೆ, ಅವನು ಯೇಸು ಸ್ವಾಮಿಯವರ ಹಣದ ಚೀಲವನ್ನು ಕಾಯ್ತಿದ್ದವನು, ಅದರಿಂದ ಎಡೆಯಲ್ಲಿ ಅವನು ಕದೀತಿದ್ದ. ಈ ವಾಸ್ ಸ್ಟೀಲಿಂಗ್ ಫ್ರಮ್ ವಾಟ್ ವಾಸ್ ಫಾಲಿಂಗ್ ಇನ್ ಟು ದ ಬ್ಯಾಗ್. ಮಾತ್ರವಲ್ಲದೆ ಅಂತಿಮ ಭೋಜನಕ್ಕೆ ಬರುವಾಗ ಜೂಡಸ್ ಕರಿಯಟ್ನ ಕಿಸೆಯಲ್ಲಿ ಯೇಸು ಸ್ವಾಮಿಯವರನ್ನು ಮಾರಿದಂಥ, ವಂಚನೆ ಮಾಡಿದಂಥ 30 ಬೆಳ್ಳಿಯ ಕಾಸವನಲ್ಲಿತ್ತು. ವಂಚಕ, ದ್ರೋಹಿ, ಸುಳ್ಳುಗಾರ, ಕಳ್ಳ. ಅವನಿಗೆ ಇತರರಿಗೆ 11 ಮಂದಿಗೆ ಯೇಸು ಸ್ವಾಮಿ ಸಿಗುವಾಗ ಇವನಲ್ಲಿ ಪಿಶಾಚಿ ಬಂತು. ಪಿಶಾಚಿ ಬಂದರೆ ಮತ್ತೆ ಪಿಶಾಚಿ ಮಾಡಿ ಅದೇ ಕಾರ್ಯವನ್ನು ಮಾಡ್ತಾನೆ. ಕೆಲವೊಮ್ಮೆ ನಾವು ಕ್ರಿಶ್ಚಿಯನರು ಬೇರೆ ಬೇರೆ ಮಾಡುವ ಪ್ರತಿದಿನ ಬಲಿಪೂಜೆಗೆ ಹೋಗುವವರ ಮನೆಯಲ್ಲಿ ಜಟಾಪಟಿ ಮಾಡೋದು, ಮನೆಯಲ್ಲಿ ಜಗಳ ಮಾಡೋದು, ಹೆಂಡತಿಗೆ ಪೆಟ್ಟು ಕೊಡೋದು, ಹೆಂಡತಿ ಗಂಡನಿಗೆ ಪೆಟ್ಟು ಕೊಡೋದು, ಮಕ್ಕಳು ತಮ್ಮನೊಳಗೆ ಜಗಳ ಮಾಡೋದು, ಬೇಡದ ಕೆಲಸ ಮಾಡೋದು. ಯಾಕೆ ಗೊತ್ತುಂಟ? ಅಯೋಗ್ಯವಾಗಿ ಸ್ವೀಕರಿಸೋದು, ಅಯೋಗ್ಯವಾಗಿ ಸ್ವೀಕರಿಸಬಾರದು. ಇದು ಎರಡು ತಲೆಯ 2 ಬಾಲಿನ ಈ 2 edged sword. ಪರಮಪ್ರಸಾದ ಅಂತ ಹೇಳಿದ್ರೆ ಯುಕರಿಸ್ಟ್ ಈಸ್ 2 edged sword. ಯೋಗ್ಯವಾಗಿ ಸ್ವೀಕರಿಸಿದರೆ ಅನಂತವಾದ ಅವರ್ಣನೀಯವಾದ ಆಶೀರ್ವಾದಗಳು ದೊರಕುತ್ತದೆ. ಅಯೋಗ್ಯವಾಗಿ ಸ್ವೀಕರಿಸಿದರೆ ನಿನ್ನ ಶಿಕ್ಷಾ ದಂಡನೆಯನ್ನು ನೀನು ಸ್ವೀಕರಿಸಿದೆಯಾ, ಆದರೆ ನಿನ್ನಲ್ಲಿ ಕೆಲವರು ರೋಗಿಗಳಾಗ್ತೀರಿ, ಕೆಲವರು ಸತ್ತೋಗ್ತೀರಿ. ಪಿಶಾಚಿ ಅವನ ಕೆಲಸ ಮಾಡ್ತಾನೆ. ಅವನು ಸುಳ್ಳುಗಾರ, ಅವನು ಕೊಲೆಗಾರ, ಅವನು ವಿಚಾರಿ, ಅವನು ದರೋಡೆಗಾರ, ಎಲ್ಲವನ್ನು ಮಾಡ್ತಾರೆ. ಆದ್ದರಿಂದ ಭಕ್ತಿಯಿಂದ ನಾವು ಬಲಿಪೂಜೆಯನ್ನು ಪಾಲ್ಗೊಳ್ಬೇಕು, ಭಕ್ತಿಯಿಂದ ಸ್ವೀಕರಿಸಬೇಕು, ದೇವರ ನಿರಂತರವಾಗಿ ಧನ್ಯವಾದವನ್ನು ಅರ್ಪಿಸಬೇಕು. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪ್ರಿಯರೇ, ಬಲಿಪೂಜೆಯನ್ನು ಅರ್ಪಿಸಿದರೆ ಮಾತ್ರ ಸಾಲದು, ಸ್ವೀಕರಿಸಿದರೆ ಮಾತ್ರ ಸಾಲದು. ಜಾನ್ ಪಾಲ್ II ಹೇಳ್ತಾರೆ, ಮಾನೆ ನೋಬಿಸ್ಕುನ್ ಡಾಮಿನೆ ಎಂಬ ಅವರ ಲೇಖನದ ಪ್ರಕಾರ ಅವರು ಹೇಳ್ತಾರೆ, ಪರಮಪ್ರಸಾದದ ಸಂಸ್ಕೃತಿಯನ್ನು ನಾವು ಜೀವಿಸಬೇಕು. ವಿ ಹ್ಯಾವ್ ಟು ಲೀವ್ ದ ಕಲ್ಚರ್ ಆಫ್ ದ ಯುಕರಿಸ್ಟ್. ಕಲ್ಚರ್ ಆಫ್ ದ ಯುಕರಿಸ್ಟ್. ವಾಟ್ ಈಸ್ ದ ಕಲ್ಚರ್ ಆಫ್ ದ ಯುಕರಿಸ್ಟ್? ಪರಮಪ್ರಸಾದದಲ್ಲಿ ರೊಟ್ಟಿ ಆಗಬೇಕಿದ್ರೆ
ಅನೇಕ ಗೋಧಿಯ ಕಾಳುಗಳು ಒಟ್ಟು ಸೇರಬೇಕು. ಅದನ್ನು ಜಜ್ಜಿ ಅದರ ನಂತರ ಅದನ್ನು ಹಿಟ್ಟು ಮಾಡಬೇಕು. ಅದನ್ನು ಏನು ಮಾಡಬೇಕು? ಅದನ್ನು ಬೇಕ್ ಮಾಡಬೇಕು. ಅನೇಕರು ಸೇರಬೇಕು, ಪ್ರೀತಿಯಿಂದ ಸೇರಬೇಕು, ಐಕ್ಯತೆಯಿಂದ ಸೇರಬೇಕು. ಆಗ ಮಾತ್ರ ಅದು ರೊಟ್ಟಿ ಆಗ್ತದೆ. ನಾವೆಲ್ಲರೂ ಐಕ್ಯದಿಂದ ಪ್ರೀತಿಯಿಂದ ಒಟ್ಟಾಗಬೇಕು. ಆಮೇಲೆ ಅದನ್ನು ಮುರಿಬೇಕು. ಮುರಿದು ಇತರರಿಗೆ ತಿನ್ನಲಿಕ್ಕೆ ಕೊಡಬೇಕು. ಯೇಸು ಸ್ವಾಮಿಯವರು ದೇವರ ಪುತ್ರ, ಆಕಾಶಕ್ಕೂ ಭೂಮಿಗೆ ಒಡೆಯರಾದ ಸರ್ವಶಕ್ತ ದೇವರು, ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವಂಥ ರಾಜಾದಿರಾಜರಾದ ಒಡೆಯರಾದ ದೇವರು ಸಣ್ಣ ಒಂದು ರೊಟ್ಟಿಯಾಗಿ ಅಲ್ತಾರೆ ಮೇಲೆ ಬರ್ತಾರೆ. ದ್ಯಾಟ್ ಈಸ್ ಕ್ಯಾನೋಸಿಸ್, ಶೂನ್ಯವತ್ಕರಣ. ಹಾಗೆ ನಾವು ಸಣ್ಣದಾಗಬೇಕು, ಕಿರಿಯವರಾಗಬೇಕು. ಆಮೇಲೆ ಮುರಿಬೇಕು, ಇತರರಿಗೆ ಕೊಡಬೇಕು, ಸೇವೆ ಮಾಡಬೇಕು, ಇತರರಿಗೆ ಉಪಕಾರ ಮಾಡಬೇಕು. ಹಾಗೆ ಮಾಡುವಾಗ ಮಾತ್ರ ಬಲಿಪೂಜೆ ಅರ್ಪಣೆ ಅದು ಸಾರ್ಥಕವಾಗುತ್ತದೆ. ನಾವು ಬಹಳ ಪ್ರೀತಿ ನೆನೀತಾ ಇದ್ದೇವಲ್ಲ ಮದರ್ ಟೆರೇಸಾ. ಈ ಲೋಕದಲ್ಲಿ ಎಲ್ಲರೂ ಗೌರವಿಸುವಂಥ ಮದರ್ ಟೆರೇಸಾ. ಒಂದು ವೇಳೆ ಕ್ರಿಶ್ಚಿಯನನ್ನು, ಕಥೋಲಿಕ ಧರ್ಮಸಭೆಯನ್ನು ವಿರೋಧಿಸುವವರಿಗೆ ಸಹ ಮದರ್ ಟೆರೇಸಾ ಈಗಲೂ ಮದರ್ ಟೆರೇಸಾ. ಕಲ್ಕಟ್ಟದಲ್ಲಿ ಒಂದು ಬೀದಿಯಲ್ಲಿ, ಒಂದು ಸ್ಟ್ರೀಟಲ್ಲಿ ಮದರ್ ಟೆರೇಸಾ ಅವರ ಒಂದು ಮೂರ್ತಿ ಇಟ್ಟು ಅದನ್ನು ಕ್ರಿಸ್ತರಲ್ಲದವರು ಅವರನ್ನು ಪೂಜಿಸ್ತಾರೆ ಅಂದರೆ ದೇವಿಯಂತೆ. ಏನು ಕಾರಣ ಗೊತ್ತಾ? ಶಿ ಬಿಕೇಮ್ ಯೂಕರಿಸ್ಟ್. ಶಿ ಲಿವ್ಡ್ ದ ಕಲ್ಚರ್ ಆಫ್ ದ ಯೂಕರಿಸ್ಟ್. ಇತರರಿಗೆ ಪ್ರೀತಿಯಾಗಿ ಅವರು ಮಾರ್ಪಟ್ಟರು. ಜಾನ್ ಪಾಲ್ II ಹಿರಿಯರೆಲ್ಲ ಹಾಗೆ ಅದು. ನಾವು ಪರಮಪ್ರಸಾದ ಸ್ವೀಕರಿಸಲು ಮಾತ್ರ ಸಾಲದು. ವಿ ಹ್ಯಾವ್ ಟು ಬಿಕಮ್ ಯೂಕರಿಸ್ಟ್ ಇನ್ ಅವರ್ ಫ್ಯಾಮಿಲಿ, ಟು ದ ನೇಬರ್ಸ್, ಟು ದ ಪೀಪಲ್, ವೆರೆವರ್ ವಿ ಆರ್ ಗೋಯಿಂಗ್. ನಾವು ಹೋದ ಕಡೆಯೆಲ್ಲ ನಾವು ವಿ ಹ್ಯಾವ್ ಟು ಬಿಕಮ್ ದ ಯೂಕರಿಸ್ಟ್. ನಾವು ಪರಮಪ್ರಸಾದ ಆಗಬೇಕು, ಇತರರಿಗೆ ಪ್ರೀತಿ ಆಗಬೇಕು, ತ್ಯಾಗ ಆಗಬೇಕು, ಸೇವೆ ಆಗಬೇಕು, ಒಳಿತನ್ನೇ ಮಾಡಬೇಕು. ಆದರೆ ಮಾತ್ರ ಈ ಬಲಿಪೂಜೆ ಅರ್ಪಿಸೋದಲ್ಲಿ ಅರ್ಥ ಇದೆ ಪ್ರಿಯರೇ, ಅರ್ಥ ಮಾಡಿಕೊಳ್ಬೇಕು. ನಾನು ಕೊನೆಗೊಳಿಸ್ತೇನೆ. ಭಕ್ತಿಯಿಂದ ಈ ಪರಮಪ್ರಸಾದ ದೇವರು ಕೊಟ್ಟಂಥ ಶ್ರೇಷ್ಠವಾದಂಥ ನಿಧಿ ಇದು. ಇದನ್ನು ನಾವು ಭಕ್ತಿಯಿಂದ ಅರ್ಪಿಸಬೇಕು, ಸ್ವೀಕರಿಸಬೇಕು, ಭಯಭಕ್ತಿಯಿಂದ ನಿರಂತರವಾಗಿ ವಾಸಿಸಬೇಕು. ನಾವು ಇತರರಿಗೆ ಪರಮಪ್ರಸಾದ ಆಗಬೇಕು. ಆಮೇನ್. ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ, ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಕೃಪೆಯೇ ದೇವಾ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆಯೇ ಸಾಕು, ಹರಸು ಯೇಸುದೇವಾ. ಸೋದರ ಸೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಕರ್ತರೇ, ಈ ಬಲಿ ಪೂಜೆಯಲ್ಲಿ ನಮ್ಮ ಆತ್ಮೋದ್ಧಾರದ ಸ್ಮರಣೆ ಮಾಡುತ್ತಿದ್ದೇವೆ. ಈ ನಮ್ಮ ಪ್ರೀತಿಪೂರ್ವಕ ಸಂಸ್ಕಾರವು ಐಕ್ಯತೆಯ ಗುರುತಾಗಿರಲಿ.
ಪರಸ್ಪರ ಪ್ರೀತಿಯ ಬಂಧನವಾಗಿರಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಕ್ರಿಸ್ತರು ಪ್ರೀಸಿತರೊಡನೆ ಕಡೆಯ ರಾತ್ರಿ ಭೋಜನ ಮಾಡುತ್ತಾ ರಕ್ಷಣೆ ನೀಡುವ ಶಿಲುಬೆಯ ಸ್ಮಾರಕ ಬಲೆಯನ್ನು ಸ್ಥಾಪಿಸಿ ತಮ್ಮನ್ನೇ ನಿಷ್ಕಳಂಕ ಯಜ್ಞದ ಕುರಿಮರಿಯನ್ನಾಗಿ ಅರ್ಪಿಸಿದರು. ದೇವರಿಗೆ ಸ್ವೀಕಾರ ಯೋಗ್ಯವೂ ಹಾಗೂ ಪರಿಪೂರ್ಣ ಮಹಿಮೆ ತರುವ ಬಲಿಯನ್ನಾಗಿ ತಮ್ಮನ್ನೇ ಅರ್ಪಿಸಿದರು. ಕರ್ತರೇ, ಈ ಪರಮ ಸಂಸ್ಕಾರದಿಂದ ನಿಮ್ಮ ಭಕ್ತಾದಿಗಳನ್ನು ಪೋಷಿಸಿ ಪಾವನಗೊಳಿಸುತ್ತೀರಿ. ಒಂದೇ ಮಾನವ ಕುಲಕ್ಕೆ ಸೇರಿದ ಜನಾಂಗವು ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೂ ಒಂದೇ ಪ್ರೀತಿಯಲ್ಲಿ ಬಾಳುವಂತೆಯೂ ಮಾಡುತ್ತೀರಿ. ಆದುದರಿಂದ ಸಕಲ ದೂತರೊಂದಿಗೂ ಸಂತರೊಂದಿಗೂ ನಿಮ್ಮ ಮಹಿಮೆಯನ್ನು ಘೋಷಿಸುತ್ತಾ ಏಕಕಂಠದಿಂದ ನಾವು ಹೇಳುವುದೇನೆಂದರೆ, ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ. ಸ್ವರ್ಗ ಭುವಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭುವಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಶಿವನಿದರು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ
ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಆದ್ದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನ್ನವಿಸುತ್ತೇವೆ. ತಂದೆ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಎಲೋಷಿಯಸ್ ಪೌಲ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗುವೆಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿಯಾದ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು
ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮಲ್ಲೇ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತೋಷದಿಂದ ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಇಗೋ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಹೃದಯವು ನಿನಗಾಗಿ
ಚರಣದ ಸುಖಕ್ಕಾಗಿ ಹೃದಯವು ಸ್ವಾಗತ ಕೋರಿದೆ ದೇವರೇ ನಿನಗಾಗಿ ನಿನ್ನ ಚರಣದ ಸುಖಕ್ಕಾಗಿ ಹೃದಯವು ನಿನಗಾಗಿ ದೇವ ಹೃದಯವು ನಿನಗಾಗಿ ಈ ಹೃದಯದ ಗುಡಿಯ ಪೂಜೆಗಳೆಲ್ಲ ದೇವರೇ ನಿನಗಾಗಿ ನಿನ್ನ ಪ್ರೀತಿಯ ಸುಮಕ್ಕಾಗಿ ಈ ಹೃದಯವು ನಿನಗಾಗಿ ನನ್ನ ಹೃದಯವು ನಿನಗಾಗಿ ಈ ಹೃದಯದ ಗುಡಿಯ ಪೂಜೆಗಳೆಲ್ಲ ದೇವರೇ ನಿನಗಾಗಿ ನಿನ್ನ ಪ್ರೀತಿಯ ಸುಮಕ್ಕಾಗಿ तुझो मोग सदनियाळता तुझ्या मोगांत आसरो येता तुझो मोग सदानियाळता तुझ्या मोगांत आसरो घेता तुका हांव वरदान दिता सोमिया जियेच्या हर एक दिसा काळजान म्हज्या आजार जालोय कश्ट म्हजे हाळू केले काळजान म्हज्या आजार जालो कष्ट मुझे हाडू केले संतोष म्हज्या जिणयेंत हाडलोय संतोष मुझ्या जिणयेंत हाडलो संतोष म्हज्या जिणयेंत हाडलोय संतोष मुझ्या जिणयेंत हाडलो कृपेन तुज्या म्हाका भरलोय कृपेन तुज्या म्हाका भरलो तुझो मोग सदानियाळता तुझ्या मोगांत आसरो घेता तुका हांव वरदान दिता सोमिया जिणेच्या हर एक दिसा तुझ्या कोपांत आसरो घेता तुका हांव वरदान दिता
तुझ्या गोपात आसरो घेता तुका हांव वर्गां दिता सोमिया चिडयेच्या एक दिसा ಪ್ರಾರ್ಥಿಸೋಣ. ದಯಾಮಯ ಕರ್ತರೇ, ಪರಮಪ್ರಸಾದ ಭೋಜನವು ನಮ್ಮನ್ನು ಪರಿಶುದ್ಧಗೊಳಿಸಲಿ. ಕ್ರಿಸ್ತರ ಶರೀರ ಮತ್ತು ರಕ್ತದ ದಿವ್ಯ ಔತಣವು ಸರ್ವರನ್ನು ಪರಸ್ಪರ ಪ್ರೀತಿಯ ಬಾಂಧವ್ಯದಲ್ಲಿ ಒಂದಾಗಿಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾರಿಗಾದರೂ ನಮಗೆ ಪರಮ ಪ್ರಸಾದದಲ್ಲಿ ಯೇಸು ಸ್ವಾಮಿಯ ಪ್ರಸನ್ನತೆಯ ಬಗ್ಗೆ ಸಂಶಯವಿದ್ದರೆ ಬಿಷಪರು ಇವತ್ತು ತಮ್ಮ ಅರ್ಥಪೂರ್ಣ ಹಾಗೂ ಪ್ರೇರಣಾಮಯ ಪ್ರವಚನದ ಮೂಲಕ ಆ ಸಂಶಯವನ್ನು ಖಂಡಿತವಾಗಿ ದೂರ ಮಾಡಿದ್ದಾರೆಂಬುದು ನಿಶ್ಚಿತ. ಹಾಗೂ ನಮ್ಮ ಭಕ್ತಿಯನ್ನು ಅವರು ಜಾಸ್ತಿ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಧರ್ಮಾಧ್ಯಕ್ಷರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಈ ಬಲಿಪೂಜೆ ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. सर्व आम्ही सोम्याना वाड्या संतोषाची गीता गाऊया वर्तिताची कृत्यानी आळ्या उपकार आम्ही तासो बावुड्या सर्व आम्ही सोम्याना वाड्या संतोषाची गीता गाऊया वर्तिताची कृत्यानी आळ्या उपकार आम्ही तासो बावुड्या. लोकानो तळियो पेटून रसनारात ना वाड्या एक जाऊन आम्ही दुनिया देवात जय जयकार करूया. कीर्तन ताका गाव्या कित्या देव तो बरो पोसनार गोरो ताचे थंय आमी उल्हासया सर्व आमी सोम्याक नावाया संतोषाची गीता गाऊया वर्तिताची कृत्यानी आळ्या उपकार आम्ही तासो बावुड्या. नव्या गीता ताळे मेळून रसनाराक ना वाड्या मधुर संगीतान किन्नरी वाजून स्तुती ताची करया सर्व आमी सोम्याना वाड्या संतोषाची गीता गाऊया वर्तिताची कृत्यानी आळ्या उपकार आम्ही तासो बावुड्या सर्व आम्ही सोम्याना वाड्या संतोषाची गीता गाऊया वर्तिताची कृत्यानी आळ्या उपकार आम्ही तासो बावुड्या. Praise the Lord. Hallelujah. Hallelujah.